ಮೂಡುಬಿದ್ರೆಯ ಮೂರನೇ ಜೈನ ಮುನಿರಾಜ್ ಮಹಾರಾಜ್ ಅವರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಆರ್ಗನ್ ಡೊನೇಷನ್ ಇಂಡಿಯಾ ಫೌಂಡೇಶನ್ನ ಚೇರ್ಮನ್ ಲಾಲ್ ಗೋಯಲ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ರು. ಜೈನ ಮಠದ ಪರಮ ಪೂಜ್ಯ ಡಾಕ್ಟರ್ ಭರತಭೂಷಣ ಸ್ವಸ್ತಿ ಶ್ರೀ ಭಟ್ಟಾರಕ ಜಾರುಕೀರ್ತಿ ಪಂಡಿತಾಚಾರ್ಯ ವರ್ಯ ಮಹಾಸ್ವಾಮೀಜಿ, ಜೈನ್ ಯುಗಲ ಮುನಿರಾಜ ಪರಮ ಪೂಜ್ಯ ಶ್ರೀ 108ನೇ ಅಮೋಘ ಕೀರ್ತಿ ಜಿ ಮಹಾರಾಜ್, 108ನೇ ಅಮರ ಪೂಜ್ಯ ಮಹಾರಾಜರು, ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಮಾಜಿ ಸಚಿವ ಅಭಯ್ ಚಂದ್ರ ಜೈನ್, ವಕೀಲರಾದ ಬಾಹುಬಲಿ, ಎಂಸಿಎಸ್ ಬ್ಯಾಂಕ್ನ ಸಿಇಒ ಚಂದ್ರಶೇಖರ್, ಪಾಟ್ನಾ ಶೆಟ್ಟಿ, ಸುದೇಶ್ ಕುಮಾರ್, ದಿನೇಶ್ ಮತ್ತಿತರರು ಉಪಸ್ಥಿತರಿದ್ದರು.